ಮಂಗಳೂರಿನ ಜೆಸಿ ಸಾಮ್ರಾಟ್ ವತಿಯಿಂದ 3 ದಿನಗಳ ರೆಸಿಡೆನ್ಷಿಯಲ್ ತರಬೇತಿ ಕಾರ್ಯಕ್ರಮ ಹೋಟೆಲ್ ಓಷನ್ ಪಲ್ನಲ್ಲಿ ನಡೆಯಿತು. ಮಂಗಳೂರಿನ ಜೆಸಿಐ ಸಾಮ್ರಾಟ್ ವತಿಯಿಂದ 3 ದಿನಗಳ ರೆಸಿಡೆನ್ಸಿಯಲ್ ತರಬೇತಿ ಕಾರ್ಯಕ್ರಮವು ನಗರದ ಹೋಟೆಲ್ ಓಷನ್ ಪರ್ಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜೆಸಿ ರಮೇಶ್ ಭಠಾವಿಯ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಜೆಸಿಐ ಸಾಮ್ರಾಟ್ ಕಾರ್ಯಕ್ರಮದಲ್ಲಿ ಜೆಸಿ ರಮೇಶ್ ಭಠಾವಿಯ ಮಾತನಾಡಿ, ಭಾರತದಲ್ಲಿ 130 ಕೋಟಿ ಜನಸಂಖ್ಯೆಯಿದೆ. ಈ ಜನಸಂಖ್ಯೆಗೆ ಕನಿಷ್ಠ 4 ಕೋಟಿ ನಾಯಕರಾದರೂ ಬೇಕಾಗುತ್ತದೆ. ಆದರೆ ಇವತ್ತಿನ ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು ಲಕ್ಷದಷ್ಟು ಮಾತ್ರ ನಾಯಕರನ್ನು ದೇಶಕ್ಕೆ ನೀಡುತ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಹೇಳಿದರು. Wonderful institutions like the IIMs and the XLRIs and so on produce leaders in just about thousands. Altogether, our recognized leadership institutions do not produce more than a few lakh leaders, whereas we need at least 4 crore leaders. Now that is the huge vacuum that is available. And with due respect to all the educational institutions that are in this country, I'm sure you'll subscribe to this point that what they teach you is nowhere related to what is happening in real life. I had this very unpleasant experience a couple of years back with one university in Bangalore when I launched a year-long program with its own faculty. ಕಾರ್ಯಕ್ರಮದಲ್ಲಿ ಜೆಸಿಐನ ರಾಷ್ಟ್ರೀಯ ನಿರ್ದೇಶಕರಾದ ತರಬೇತಿದಾರ ಜೆಸಿಐ ಪಿಪಿ ಸಿದ್ದಿಕ್, ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಟೆಕ್ನಿಕಲ್ ರಿಸರ್ಚ್ ನಿರ್ದೇಶಕ ಶ್ರೀನಿಕೇತನ, ಜೆಸಿ ಅಶೋಕ್ ತೆಕ್ಕಟೆ, ಜೆಎಫ್ಎಂ ಅಶ್ವಿನಿ ಐತಾಳ್, ಡಾಕ್ಟರ್ ರಾಘವೇಂದ್ರ ಹೊಳ್ಳ, ಪಲ್ಲವಿ ರಾಜೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.